ದೇಶದ ಪೆರ್ಮೆದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯರ್ನ ಪುದಾರಡು ತನ್ನ ವೈಯಕ್ತಿಕ ನೆಲೆಟ್ ಅಶಕ್ತ ಅರ್ಹ ಕುಟುಂಬಗಳಿಗೆ ಇಲ್ಲನ್ನು ನಿರ್ಮಾಣ ಮಂತು ಕೊರೊಂದು ಪುನಃ ಬಿಜೆಪಿ ಮುಖಂಡರು ಮೈಸೂರು ಎಲೆಕ್ಟ್ರಿಕಲ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ನಿಕಟಪೂರ್ವ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಈತನೆಂಗೆನೆ ಆಜಿ ಇಲ್ಲನ್ನು ನಿರ್ಮಾಣ ಮಂತು ಕೊರದಿತ್ತದು ಈತ ಏಳನೇ ಇಲ್ಲದ ನಿರ್ಮಾಣ ಕಾರ್ಯಕ್ಕೆ ದುಂಬಾತೇರು ಅಡ್ಕ ಪರಿಸರಡು ಈ ಇಲ್ಲದ ಶಿಲಾನ್ಯಾಸ ಕಾರ್ಯಕ್ರಮ ಗುರುವಾರ ಕಾಂಡೆ ನಡಪಾಯಿರು. ದೇಶದ ಪೆರ್ಮೆದ ಪ್ರಧಾನಿ ನರೇಂದ್ರ ಮೋದಿಯರ್ನ ಪುದಾರಡು ಅರ್ಹ ಅಶಕ್ತ ಕುಟುಂಬಗಳಿಗೆ ಈತನೆಂಗೆನೆ ವೈಯಕ್ತಿಕ ನೆಲೆಟ್ ಆಜಿ ಇಲ್ಲಲೇನು ನಿರ್ಮಿಸಾದು ಕೊರ್ತನು ಇತ್ತ ಶ್ರವಣ್ ಬೆಲ್ಚಪ್ಪಾಡ್ಯರು ಅರ್ನ ಕುಟುಂಬಕ್ಕೆ ಏಳನೇ ನಮ ಕುಟೀರ ನಿರ್ಮಾಣಕ್ಕೆ ಶಿಲಾನ್ಯಾಸನ ನಡಪಾದ ಫಲಾನುಭವಿ ದಂಪತಿಲಿನ ಮೋನೆಡು ಮೂಡಿನ ಮಂದಹಾಸನೆ ಎನ್ನ ಕುಟುಂಬಗೂ ಶ್ರೀರಕ್ಷೆ ಪಂಡದು ಬಿಜೆಪಿ ಮುಖಂಡರು ಮೈಸೂರು ಎಲೆಕ್ಟ್ರಿಕಲ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ನಿಕಟಪೂರ್ವ ಅಧ್ಯಕ್ಷರು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ತೆರಿಪಾದಿರು. ಮಾಗನೆದ ದೇವರೇನಂಚಿನ ಸೋಮನಾಥ ದೇವರೇನ ಚರಣಪಾದ ಕಮಲಾರವಿಂದು ಗಡ್ಡಪೂರಂ ನಮ್ಮೊಂದು ಬತ್ತಿನಂಚಿನ ಅಪ್ಪೆ ಭಗವತಿಗಳ ಸಾಷ್ಟಾಂಗ ಅಡ್ಡಪೂರಂ ಮಾತ ದೈವ ದೇವೇರಿ ಅಂಚನೆ ಗುರು ಹಿರಿಯಕಲ ಅಂಚನೆ ಮಾತ ಗುರಿಕಾರನಕಲ ಕಾರುಗಳ ಅಡ್ಡಪೂರಂ ಹಿರಿಯಕಲನ ಕಾರುಗಳ ಅಡ್ಡಪೂರಂ ಪಾತೆರ್ನ ದಾಲ ಪೊರ್ತ ನಮ್ಮ ಮನಸ್ಸಲ್ಲಿ ದೇವರ ಡೇಪಲ ಪ್ರಾರ್ಥನೆ ನಂಗೆ ದಾದಾನ್ಲ ದಾನ ಧರ್ಮ ಇಜ್ಜಿನ ಸಮಾಜ ಸೇವೆ ಮಾಡ್ತಾರೆ ದೇವರು ಶಕ್ತಿ ಕೊರಡು ಆರೋಗ್ಯ ಕೊರಡು ಎಂಟೆ ಮನಸ್ಸು ಕೊರಡು ಪಂಪುಂಡು ನಮ್ಮ ನೆಡ್ದುಂಬ ಆಜಿ ಇಲ್ಲೇ ಬೇತೆ ಬೇತೆ ಎಲ್ಲಿ ಮಲ್ಲ ಬಂದು ಕಟ್ಟದ ಕೊರ್ಪುನಂಚಿನ ಶಕ್ತಿನ ಪರಮಾತ್ಮೆ ನಂಗೆ ಕೊಡ್ತೇವೆ ಇನ್ನು ಏಳನೇ ಇಲ್ಲಿ ಏರೆಗೆ ಯೋಗ ಉಂಡ ಅಕ್ಲೆಗೆ ಎತ್ತುನೆತ್ತಂದು ಬೇತೆ ಏರೆಗ್ಲಂದು ಎತ್ತು ನಂಕಲ ಕೊರ್ಪುನ ಯೋಗ ಬೋಡು ಅಕ್ಲೆ ದೆತ್ತೊನ್ನ ಯೋಗ ಬೋಡು ಇನ್ನು ಏಳನೇ ಇಲ್ಲಿ ನಮ್ಮ ಇತ್ತೆ ಮಾತ ಹಿರಿಯಕ್ಲು ಬರ್ತದೆ ಗುರಿಕಾರರು ಬರ್ತದೆ ಅದಕ್ಕೆ ಪೇರು ಮೈಪುನಾಗ ದೂರೋಡು ಅಂತ ತೂನಾಗ ಅತ್ಯಂತ ಖುಷಿಯಾಂಡು ನಮ್ಮ ಪರಿಮಲ್ಲ ದುಡ್ಡು ಹತ್ತನಲ್ಲ ಕೊಂಚ ನಿರ್ದಿಷ್ಟವಾದ ಒಂಜಿ ದುಡ್ಡು ನಮ್ಮ ಕೊರಪಾಯಿನಿ ಅವು ಏಪ ಬೋಡಿ ಇನಿಡ್ದು ಎಂಚ ಲೆಕ್ಕಾಚಾರ ಅಂದಂಡ ಸುರೂತ ಇನಿ ಶಿಲಾನ್ಯಾಸನಾಗ 1 ಲಕ್ಷ ಪಂಚಾಂಗ ಆಯೋಟಿಗೆ 1 ಲಕ್ಷ ಗೋಡೆಗೆ 1 ಲಕ್ಷ ಸ್ಲ್ಯಾಬ್ಗೆ 1 ಲಕ್ಷ ಬೊಕ್ಕೊಂಜಿಲ್ಲ 5 ಲಕ್ಷ ರೂಪಾಯಿ ನಮ್ಮ ಕೊರಪ ಇನ್ನಿತ್ತ ಶಿಲಾನ್ಯಾಸ ಹೊರತು ಬಕ್ಕ ಎಲ್ಲ ಇಲ್ಲೋ ಕೇಳ್ದಾನಿಲ್ಲ ವಾಸ್ತು ಪೂಜೆಗೆ ಖರ್ಚು ಆದಿಪ್ಪು ಮನದ ಗಣಹೋಮ ಆದಿಪ್ಪು ಆನಿದ ಮಧ್ಯಾಹ್ನದ ವನಸದ 250-300 ಜನದ ವನಸದ ಖರ್ಚಿಲ್ಲ ಅವು ನಮ್ಮ ಲೆಕ್ಕೊಡೆ ಬರ್ಪುಂಡು ಕೊರ್ಪುನ ಶಕ್ತಿ ದೇವೇರ ಕೊರಡು ನಮ್ಮ ಇತ್ತೆ ದೇವೇರಡ ಪ್ರಾರ್ಥನೆ ಈ ಇಲ್ಲೇ ಪೊರ್ಲುಡು ಅವಡು ಶೋಕುಡು ಅವಡು ಅಕ್ಲೆ ಐನಾತ್ ಬೇಗ ಇಲ್ಲೊಕ್ಕೆಲ್ಲ ಅವಡು ಐಟು ಶೋಕುಡು ನೆಮ್ಮದಿನ ಸುಖ ದಾಂಪತ್ಯ ಜೀವನದ ಒಟ್ಟಿಗೆ ಅಕ್ಲೆ ಸುಖ ಶಾಂತಿ ನೆಮ್ಮದಿನ ಅನುಗ್ರಹಿಸೋ ಶಕ್ತಿ ಪರಮಾತ್ಮ ಎಲ್ಲ ಈ ನಿಖಿಲ ಹಿರಿಯಕ್ಲಿನ ಆಶೀರ್ವಾದ ಬೋಡು ನಮ್ಮ ಪ್ರಾರ್ಥನೆ ನಂಗೆ ಕೊರ್ಪುನಂಚಿನ ಶಕ್ತಿಯನ್ನು ಕೊರಡು ನಮ್ಮ ಕನಸುಂಡು ಎನ್ನ ಮಗೆಯಲ್ಲಿ ಅರುವದಲ್ಲಿ ನಾನಾತಿ ಇಲ್ಲಿನ ಕಟ್ಟದ ಕೊರ್ಪುನಂಚಿನ ಯೋಗ 10 ಇಲ್ಲ ಮೂಜಿ ಇಲ್ಲ ನಿಘಂಟಾತನು ಬಾಕಿದ 10 ಇಲ್ಲ ಒಂದು 7ನೇ ಇಲ್ಲ ಇಂದಾಲ ಜಿತ್ತದ ಗಲಿಗೆ ಅಕ್ಕಲು ಮಂತ ಕೊರ್ನ ಗಲಿಗೆನೇ ಅಮೃತ ಗಲಿಗೆ ಅಕ್ಕಲು ಮಂತನ ಪಾತೆರನೇ ನಂಗೆ ಆಶೀರ್ವಾದ ಅಂಚನೆ ಆರ್ನ ಮೋನತಿಯೇ ಆರ್ನ ಬೊಡೆದಿನ ಶ್ರೀಮತಿನ ಮೋನತಿಯೇ ಅಕ್ಲೆ ಮನಸ್ಸರು ಭಾರಿ ಖುಷಿ ಉಂಡು ದೇವರ ಅಂಚನೆ ಖುಷಿ ದಿಪ್ಪರಲ್ಲಿ ದೇವರ ಪ್ರಾರ್ಥನೆ ಏರೆಗ್ಲ ಪಂತಿಜಿನಿ ಒಂದು ಕೋಡೆ ಬಯ್ಯಡ ನಿಘಂಟಾಯಿನಿ ಈನಿಂದು ಸಂಕ್ರಾಂತಿಯಿಂದ ಗೊತ್ತಿದ್ದಾನೆ ಇಜ್ಜಿ ನನ್ನ 10 ಮಿನಿಟ್ ದುಂಬು ಬರ್ಪುಣ ಏನು ಅರಸು ದೈವಲೇನ ಸಂಕ್ರಾಂತಿ ಇತ್ತಂದು ಬೊಕ್ಕ ಮಾಧ್ಯಮದಾಗಲು ಬೈದೇರಿ ನಮ್ಮ ಮಿತ್ರರು ಬೈದೇರಿ ಅರ್ನ ಹಿರಿಯಕ್ಕಲು ಮಾತ ಫ್ಯಾಮಿಲಿದಾಗಲು ಬೈದೇರಿ ಮಾತಾಡಲು ನಮಸ್ಕಾರ. ಕೋಟೆಕಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿದ ಅಡ್ಕ ಪರಿಸರಡು ಪುನಃ ದೊಡ್ಡ ಮನೆ ತರವಾಡು ಫಲಾನುಭವಿಲಿನ ನಿವೇಶನಡು ಅಡ್ಕ ಭಗವತಿ ಕ್ಷೇತ್ರದ ಸ್ಥಾನಿಕರು ಬಕ ದರ್ಶನ ಪಾತ್ರಿಲು ಶ್ರವಣ್ ಬೆಲ್ಚಪ್ಪಾಡ ಅರ್ನ ಕುಟುಂಬಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯರ್ನ ಪುದರ್ಡು ನಿರ್ಮಿಸಾದು ಕೊರೊಂದು ಪುನಃ 7ನೇ ಇಲ್ಲು ನಮೋ ಕುಟೀರಾಗ ಬುಧವಾರ ಕಾಂಡೆ ಶಿಲಾನ್ಯಾಸ ನಡಪಾದು ಆರು ಈ ಪಾತೆರ ಬಂಡೇರು. ಕೋಟೆಕಾರ್ ನೆಲ್ಲಿಸ್ಥಳ ಶ್ರೀ ಕಾಳಿಕಾಂಬ ಕ್ಷೇತ್ರದ ಅಧ್ಯಕ್ಷರು ಸುಂದರ್ ಆಚಾರ್ಯ ಮೇರ್ನ ಪೌರೋಹಿತ್ಯಡು ಹೊಸ ಇಲ್ಲು ನಿರ್ಮಾಣ ಕಾಮಗಾರಿಗೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆತನು. ನಮ್ಮ ನವೆಂಬರ್ ದಂಬರ ಕಮರೆ ಮುಂದೆ ವೆಚ್ಚ ಉಂಟು
ഒരു പ്രാർത്ഥനക്ക് നിങ്ങളെല്ലാവരും സമ്മതം നമ്മൾ നമ്പിക്കൊണ്ട് പറഞ്ഞത് തമ്പ്രാട്ടി മനെ മുന്നേ വെച്ചുകൊണ്ട് അതുപോലെ തന്നെ ഈ തറവാട്ടിൽ നിലനിന്നകത്ത് സ്വാമി സോമനാഥ് ദേവനെ മുന്നേ വെച്ചുകൊണ്ട് അന്നപ്പഞ്ചുള്ള സ്വാമിനെ മുന്നേ വെച്ചുകൊണ്ട് ഇന്നത്തെ നാളിൽ നമ്മൾ ഉദയത്തിനായിട്ടൊരു ഈ വെളുപ്പിൽ വന്നിട്ട് കൂടിക്കൊണ്ട് അതുപോലെ തന്നെ കുത്തിയെടുക്കുന്നതൊക്കെ ഒരു കാര്യക്രമം. അപ്പോൾ ಮುಹೂರ್ತ ಮಾಡಿ ಕೆಲಸ ಶುರು ಮಾಡೋ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಮಾಡಿದಲ್ಲಿ ಯಾವುದೊಂದು ಅಪ್ಪು ತಪ್ಪಿದ್ದು ಕ್ಷಮೆ ಕೊಟ್ಟು ನಮ್ಮ ಕುಟುಂಬವನ್ನು ಸಂಸಾರವನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಟ್ಟು ನಿತ್ಯ ನಿರಂತರವಾದ ಶುಭಾಶಯವನ್ನು ಹರಿಸಿ ಕಾಪಾಡಬೇಕಂತ ನಾವು ಮಹಾಗಣಪತಿಯನ್ನು ಮಹಾತಾಯಿಯನ್ನು ಸೋಮನಾಥೇಶ್ವರನು ಭಗವತಿಯನ್ನು ನೆನೆಸಿಕೊಂಡು ನಾವು ಮುಹೂರ್ತ ಮಾಡ್ತೇವೆ. ಮಾಡಿದಲ್ಲಿ ಯಾವುದದ್ದು ತಪ್ಪಿದ್ದು ಕ್ಷಮಿಸಿಕೊಟ್ಟು ನಿತ್ಯ ನಿರಂತರವಾದ ಶುಭಾಶಯದೊಂದಿಗೆ ಹರಿಸಿ ಕಾಪಾಡಬೇಕಂತ ನಮ್ಮ 10 ಮಂದಿ ಪ್ರಾರ್ಥನೆ. ಅಡ್ಕ ಶ್ರೀ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರು ವಸಂತ ಪೂಜಾರಿ, ದರ್ಶನ ಪಾತ್ರಿಗಳು ನವೀನ್ ಬೆಲ್ಚಪ್ಪಾಡ, ಅಶೋಕ ಕಾರ್ನವರ್, ರಾಜಾ ಕಾರ್ನವರ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜಿಲ್ಲಾ ಕಾರ್ಯವಾಹಿ ನಾಗೇಶ್ ಕುಂಪಲ, ಕೋಟೆಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ದಿವ್ಯಾ ಶೆಟ್ಟಿ, ಉಪಾಧ್ಯಕ್ಷರು ಪ್ರವೀಣ್ ಐ ಬಗಂಬಿಲ, ಪಟ್ಟಣ ಪಂಚಾಯತ್ ಸದಸ್ಯರು ಸುಜಿತ್ ಮಾಡೂರು, ರಾಘವಗಟ್ಟಿ, ಸೋಮೇಶ್ವರ ಪುರಸಭಾ ಉಪಾಧ್ಯಕ್ಷರು ರವಿಶಂಕರ್ ಸೋಮೇಶ್ವರ, ಸ್ಥಾಯಿ ಸಮಿತಿ ಅಧ್ಯಕ್ಷರು ಪುರುಷೋತ್ತಮ ಗಟ್ಟಿ ಪರಿಯತ್ತೂರು, ಸದಸ್ಯರು ಜಯಶ್ರೀ ಉಚ್ಚಿಲ್, ಪ್ರಮುಖರು ನಾರಾಯಣ್ ಕುಂಪಲ, ಸಮ್ಯಕ್ತರೈ ಬೋಳಿಯಾರ್, ರಾಜೇಶ್ ಮಡಿವಾಳ ಈ ಪೊರ್ತು ಕಾರ್ಯಕ್ರಮಡು ಪಾಲು ಪಡೆದಿದ್ದೇರು. ಕುರುನಾಡು ಗ್ರಾಮದ ಅಬೆಮಾರಡು ರುಕ್ಮಯ್ಯ ಬಕ ವಿಜಯ ವೃದ್ಧ ದಂಪತಿಗಳಿಗೆ ನಿರ್ಮಿಸ ಒಂದು ಪುನಃ ನಮೋ ಕುಟೀರ ಫೆಬ್ರವರಿ 25 ತಾರೀಕಿಗೆ ಹಸ್ತಾಂತರ ಕಾರ್ಯ ನಡಪೆರ ಉಂಡು ಪಡೆದು ಈ ಪೊರ್ತು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ತೆರಿಪಾಯಿರು. ಒಂದು ನಡೆದು ದುಂಬುದ ಇಲ್ಲಿ ಎಲ್ಲಂಜಿ 25ನೇ ತಾರೀಕು ಇಲ್ಲೋಕೆ ಎಲ್ಲಂಜಿ 25 ತಾರೀಕು ಇಲ್ಲೋಕೆ ನಿಕ್ಲು ಮಾತ ಬರೋಡು ಅವು ಕೇವಲ ರಡ್ಡರ ತಿಂಗಳು ಇಲ್ಲ ಆತನು ಯಾನು ಇನ್ನೆಲ್ಲ ಪಂಪನೆ ಆಯ್ನಾತ್ ಬೇಗ ಭಾರಿ ಶೋಕುಡು ಭಾರಿ ಪೊರ್ಲುಡು ಕಟ್ಟದು ನೆತ್ತ ಇಲ್ಲೋಕೆಲ್ಲ ಭಾರಿ ಗೌಜಿಡಾವಡು ಒಂದು ನಮ್ಮ ಲೆಕ್ಕಾಚಾರ.